ಎಲ್ಲರಿಗೂ ಸರ್ಕಾರಿ ಉದ್ಯೋಗಕ್ಕೆ ಸೇರಿ ಸುಂದರ ಬದುಕನ್ನು ಕಟ್ಟಬೇಕೆನ್ನುವ ಇಚ್ಛೆ ಇರುವುದು ಸಾಮಾನ್ಯ. ಆದರೆ ಈ ಇಚ್ಛೆಗೆ ಹಲವಾರು ವಿಘ್ನಗಳು ಎದುರಾಗುವ ಕಾರಣಕ್ಕೆ ಅರ್ಧದಲ್ಲೇ ತಮ್ಮ ಇಚ್ಛೆಗಳನ್ನು ಬಿಡಬೇಕಾದ ಪರಿಸ್ಥಿತಿಯೂ ಇದೆ. ಸರ್ಕಾರಿ ಉದ್ಯೋಗವೆಂದರೆ ಅದಕ್ಕೆ ಬೇಕಾದ ಕೆಲವೊಂದು ತಯಾರಿಗಳನ್ನು ಮಾಡಬೇಕಾಗುವುದು ಅನಿವಾರ್ಯ. ಈ ರೀತಿಯ ತಯಾರಿಗೆ ವೇದಿಕೆಯೊಂದನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಶಾಸಕ ಅಶೋಕ್ ಕುಮಾರ್ ರೈ ಮಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಯುವಕರು ಸರ್ಕಾರಿ ಉದ್ಯೋಗಕ್ಕೆ ಹೆಚ್ಚು ಸೇರಿಕೊಳ್ಳಬೇಕೆನ್ನುವ ನಿಟ್ಟಿನಲ್ಲಿ ರಾಜ್ಯದಲ್ಲಿ ಇದೇ ಮೊದಲ ಬಾರಿಗೆ ಹೊಸ ಪ್ರಯೋಗಕ್ಕೆ ಕೈ ಹಾಕಿದ್ದಾರೆ. ಯಾವ ಇಲಾಖೆಯಲ್ಲಿ ಉದ್ಯೋಗಕ್ಕೆ ಕಾಲ್ಫಾರ್ ಮಾಡುತ್ತಾರೋ ಆಯಾ ಇಲಾಖೆಗೆ ಸಂಬಂಧಪಟ್ಟ ತರಬೇತಿಗಳನ್ನು ನೀಡುವುದೇ ಈ ಯೋಜನೆಯ ಉದ್ದೇಶ. ಈ ಪ್ರಯೋಗದ ಮೊದಲ ಭಾಗವಾಗಿ ಮೆಸ್ಕಾಂ ಇಲಾಖೆಯಲ್ಲಿ ಉದ್ಯೋಗಕ್ಕೆ ಅರ್ಜಿ ಆಹ್ವಾನಿಸಿರುವುದು ಗಮನಕ್ಕೆ ಬಂದ ತಕ್ಷಣವೇ ಶಾಸಕರು ಮೆಸ್ಕಾಂ ಉದ್ಯೋಗಕ್ಕೆ ಬೇಕಾದ ತರಬೇತಿಗಳನ್ನು ನೀಡಲು ತಮ್ಮ ಟ್ರಸ್ಟ್ ಮೂಲಕ ಮುಂದಾಗಿದ್ದಾರೆ. ವಿದ್ಯುತ್ ಕಂಬಗಳನ್ನು ಏರುವ ತರಬೇತಿ, 800 ಮೀಟರ್ ಓಟ, ಗುಂಡೆಸೆತ ಹೀಗೆ ಎಲ್ಲ ರೀತಿಯ ತರಬೇತಿಯನ್ನು ಆರಂಭಿಸಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮೆಸ್ಕಾಂನಲ್ಲಿ ಒಟ್ಟು 2500 ಫೋರ್ಮ್ಯಾನ್ ಹುದ್ದೆಗಳು ಖಾಲಿ ಇದ್ದು, ಇದರಲ್ಲಿ ಸುಮಾರು 450 ಹುದ್ದೆಗಳನ್ನು ಭರ್ತಿ ಮಾಡಲು ಸರ್ಕಾರ ಸೂಚನೆ ನೀಡಿದೆ. ಈ ಕುರಿತು ಮುಂಬರುವ ಜನವರಿ ತಿಂಗಳಿನಲ್ಲಿ ಭರ್ತಿಯ ಪ್ರಕ್ರಿಯೆಗಳು ಆರಂಭಗೊಳ್ಳಲಿದೆ. ಹೊಸ ಪ್ರಯೋಗ ಅಲ್ಲ, ಇದು ನಮ್ಮ ಹಿಂದಿನ ಕನಸು. ಯಾಕೆಂತ ಹೇಳಿದ್ರೆ ಯುವಕರಿಗೆ ಕೆಲಸ ಕೊಡಬೇಕು. ಎಷ್ಟೋ ಯುವಕರು ನಮ್ಮಲ್ಲಿ ಉದ್ಯೋಗವಿಲ್ಲದೆ ಇದ್ದಾರೆ, ಅವರಿಗೆ ಕೆಲಸ ಕೊಡುವಂಥ ಕೆಲಸಗಳು ಆಗಬೇಕು. ಹಿಂದೆ ಕೂಡ ಈಗ KSRTCಗೆ ಸುಮಾರು 350-400 ಜನರಿಗೆ ಸ್ವಂತ ಖರ್ಚಿನಲ್ಲಿ ಟ್ರೈನಿಂಗ್ ಕೊಟ್ಟು ಅವರನ್ನು ಕಳಿಸುವಂಥ ಕೆಲಸ ಆಗಿದೆ. ಕಂಡಕ್ಟರ್ಗಳ ಇಲ್ಲಿ ಕ್ವಾಲಿಫರ್ ಆಗಿತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಬ್ಬರಾಗಿದೆ. ಇದು ದುರ್ದೈವ ಅಂತ ಹೇಳ್ಬೋದು. ಮೆಸ್ಕಾಮಿನಲ್ಲಿ ನಾವು ಹಿಂದೆ ಕೂಡ ಇಲ್ಲಿ ಬೇಕಾದಷ್ಟು ಜನ ಕೆಲಸಕ್ಕೆ ಬರ್ತಾರೆ, ಆನಂತರ ಅವರವರ ಊರಿಗೆ ವಾಪಸ್ಸು ಟ್ರಾನ್ಸ್ಫರ್ ತಗೊಂಡು ಹೋಗ್ತಾರೆ. ಅದಕ್ಕಾಗಿ ನಾನು ಲಾಸ್ಟ್ ಟೈಮು ನಮ್ಮ ಇಂಧನ ಸಚಿವರು ಬಂದಾಗ ಉಲ್ಲೇಖ ಮಾಡಿದ್ದೆ, ಸರ್ ಈಗ ಟ್ರೈನಿಂಗ್ ಕೊಡಬೇಕು. ಇವತ್ತು MD ಅವರಿದ್ದಾರೆ, ಅವರೆಲ್ಲ ಅದಕ್ಕೆ ಆಸಕ್ತಿ ತಗೊಂಡು ಈ ಸಲ ಮೆಸ್ಕಾಮಿನ ಜೊತೆ ನಮ್ಮ ಟ್ರಸ್ಟು ಸೇರಿ ಅವರಿಗೆ ಒಂದು 400 ಜನರಿಗೆ ಇಲ್ಲಿ ಟ್ರೈನಿಂಗ್ ಕೊಡುವಂಥ ಕೆಲಸಗಳನ್ನು ಮಾಡ್ತಾಯಿದ್ದೆ. ನಮ್ಮ ಭಾಗದ ಯುವಕರಿಗೆ ಕೆಲಸ ಕೊಡುವಂಥ ಕೆಲಸ ಆಗಬೇಕು. 450 ಜನರ ಬೇಡಿಕೆ ಇದೆ ನಮ್ಮ ಮಂಗಳೂರು ಮೆಸ್ಕಾಮ್ಗೆ. ಇಲ್ಲಿಗೆ 400 ಜನರು ಇದಕ್ಕೆ ಭಾಗಿಯಾಗಿದ್ದಾರೆ. ಬೇರೆ ಕಡೆ ಕೂಡ ನಡೀತದೆ ಈ ಟ್ರೈನಿಂಗು. ಇದು ಫಸ್ಟ್ ಟೈಮ್ ನಡೀತಿರುವಂಥದ್ದು, ಈ ರೀತಿ ಆಗ್ತಾ ಇರುವಂಥದ್ದು. ಅದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ಯುವಕರ ಕೈಗೆ ಕೆಲಸ ಸಿಗುವಂಥದ್ದು ಆಗಬೇಕು. 3 ದಿವಸ ಟ್ರೈನಿಂಗ್ ಕೊಡ್ತೇವೆ. ಅದರ ಜೊತೆಯಲ್ಲಿ ಅವರು ಶಾರ್ಟ್ ಪುಟ್ಟು, 100 ಮೀಟರ್ ರೇಸು, 800 ಮೀಟರ್ ರೇಸು ಮತ್ತು ಸ್ಕಿಪ್ಪಿಂಗ್, ಇದು 3 ಕೂಡ ಇವತ್ತು ಮೆಸ್ಕಾಮನವರು ಹೇಳಿದರೆ ಅದಕ್ಕೆ ಎಲಿಜಿಬಿಲಿಟಿ ಕ್ರೈಟೀರಿಯಾ. ಅದನ್ನು ಕೂಡ ನಮ್ಮ ದಯಾನಂದ ಕೊಮ್ಮಂಡ ಅವರು ಸಮಾಜ ಸೇವೆ ಮಾಡೋರು ಅವರು ಕೂಡ ವಹಿಸ್ಕೊಂಡಿದ್ದಾರೆ. ಅವರ ಮುಖಾಂತರ ಅದನ್ನು ಕೂಡ ಟ್ರೈನಿಂಗ್ ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಒಟ್ಟಿನಲ್ಲಿ ನಮ್ಮ ಭಾಗದ ಯುವಕರಿಗೆ ಕೆಲಸ ಕೊಡುವಂಥ ಕೆಲಸಕ್ಕೆ ನಾವು ಪ್ರಯತ್ನಕ್ಕೆ ಕೈ ಹಾಕಿದ್ದೀವಿ. ಮೆಸ್ಕಾಮು, ಪೊಲೀಸು, ಆನಂತರ KSRTC ಇಂಥ ಸರ್ಕಾರಿ ಉದ್ಯೋಗಗಳನ್ನು ನಾವು ನಮ್ಮವರಿಗೆ ಕೊಡುವಂಥ ಕೆಲಸವನ್ನು ಆಗಬೇಕು. ಆ ನಿಟ್ಟಿನಲ್ಲಿ ಈ ಕೆಲಸ ಮಾಡಿ ಅತ್ಯಂತ ಸಂತೋಷ ಆಗಿದೆ. ಮುಂದಿನ ದಿವಸಗಳಲ್ಲಿ 400 ಜನ ಪುತ್ತೂರು ವಿಧಾನಸಭಾ ಕ್ಷೇತ್ರದವರು ಇಲ್ಲಾಂದರೆ ಈ ಭಾಗದ ಹುಡುಗರು ಕೆಲಸ ತಗೊಂಡು ಬಂದರೆ ನಾವು ಅತ್ಯಂತ ಸಂತುಷ್ಟರು. ಈ ರೀತಿ ಕೆಲಸ ಮಾಡೋ ಅವಶ್ಯಕತೆ ಇದೆ. ಈ ರಾಜ್ಯ, ಈ ದೇಶ ಉದ್ಧಾರ ಆಗಬೇಕಿದ್ರೆ ಈ ರೀತಿಯ ವ್ಯವಸ್ಥೆಗಳನ್ನು ಜೋಡಿಸುವ ಅವಶ್ಯಕತೆ ಇದೆ ಅಂತ ನಾನು ತಿಳ್ಕೊಂಡಿದ್ದೆ. ಅದರಿಂದ ಇವತ್ತು ಈ ಕಾರ್ಯ ಆರಂಭವಾಗಿದೆ. ಜನವರಿಯಲ್ಲಿ ಇವರ ಇಂಟರ್ವ್ಯೂ ನಡೀತದೆ. ಇನ್ನೊಂದು ಹೇಳಿದ್ದೀವಿ ಮೆಸ್ಕಾಮಿನವರಿಗೆ, ಒಂದೇ ದಿವಸ ಇಂಟರ್ವ್ಯೂ ಮಾಡಬೇಕು ಇಡೀ ರಾಜ್ಯದಲ್ಲಿ, ಇಲ್ಲಾಂದರೆ ಅಲ್ಲಿಯೂ ಭಾಗವಹಿಸ್ತಾರೆ, ಇಲ್ಲಿಯೂ ಭಾಗವಹಿಸ್ತಾರೆ. ಒಂದೇ ಅವಕಾಶ ಇರುವಂಥದ್ದು ಒಬ್ಬರಿಗೆ. ಅದರಿಂದ ಒಂದೇ ದಿವಸ ಮಾಡಿದರೆ ಅವ್ರಿಗೆ ಒಂದೇ ಕಡೆ ಭಾಗಿಯಾಗುವಂಥ ಅವಕಾಶ ಇದೆ. ಅದರಿಂದ ಈ ಸಲ ನಮ್ಮ ಭಾಗದವರಿಗೆ ಖಂಡಿತ ಕೆಲಸ ಸಿಗ್ತದೆ ಅಂತ ನಂಬಿಕೆ ಇದೆ. ಅದು ನಮ್ಮ ಒಂದು ಪ್ರಯತ್ನ. ಖಂಡಿತ ಈ ಸಲ ದಕ್ಷಿಣ ಕನ್ನಡ ಜಿಲ್ಲೆಯವರು 450 ಜನ ಕೂಡ ಮೆಸ್ಕಾಂ ಅಧಿಕಾರಿಗಳಾಗಿ ಕೆಲಸವನ್ನು ನಿರ್ವಹಿಸ್ತಾರೆ. ಈ ಹಿಂದೆ KSRTCಯಿಂದಲೂ ಕಂಡಕ್ಟರ್ ಹುದ್ದೆಗೆ ಅರ್ಜಿ ಆಹ್ವಾನಿಸಲಾಗಿತ್ತು. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಕೇವಲ ಒಬ್ಬ ಮಾತ್ರ ಅರ್ಜಿ ಸಲ್ಲಿಸಿದ್ದರು. ಇದೇ ವ್ಯವಸ್ಥೆ ಎಲ್ಲ ಇಲಾಖೆಗಳಲ್ಲಿದ್ದು ಬೇರೆ ಜಿಲ್ಲೆಗಳಿಂದ ಯುವಕರು ಇಲ್ಲಿ ಬಂದು ಉದ್ಯೋಗಕ್ಕೆ ಸೇರಿಕೊಳ್ಳುತ್ತಾರೆ. ಉದ್ಯೋಗ ದೊರೆತ ಕೆಲವೇ ತಿಂಗಳಿನಲ್ಲಿ ತಮ್ಮ ಊರಿಗೆ ವರ್ಗಾವಣೆ ಪಡೆದು ತೆರಳುತ್ತಾರೆ. ಇದರಿಂದ ಜಿಲ್ಲೆಯ ಎಲ್ಲ ಸರ್ಕಾರಿ ಇಲಾಖೆಗಳಲ್ಲಿ ಸಿಬ್ಬಂದಿಗಳ ಕೊರತೆ ಕಾಡುತ್ತಿದ್ದು, ಇದಕ್ಕಾಗಿ ಜಿಲ್ಲೆಯ ಯುವಕರನ್ನೇ ಸರ್ಕಾರಿ ಹುದ್ದೆಗೆ ಸೇರಿಸಿಕೊಳ್ಳಬೇಕು ಎನ್ನುವ ಶಾಸಕರ ಪ್ರಯತ್ನಕ್ಕೆ ಯುವಕರು ಸಾಥ್ ಕೊಟ್ಟಿದ್ದಾರೆ. ಯುವಕರಿಗೆ ತರಬೇತಿಗೆ ಬೇಕಾದ ಎಲ್ಲ ಪರಿಕರಗಳು ತರಬೇತುದಾರರ ಶಾಸಕರೇ ತಮ್ಮ ಸ್ವಂತ ಖರ್ಚಿನಲ್ಲಿ ನಿರ್ವಹಿಸಿದ್ದು,
ಈ ಪ್ರಯತ್ನಕ್ಕೆ ಯಾವ ಫಲ ನೀಡುತ್ತದೆ ಅನ್ನೋದನ್ನು ಕಾದು ನೋಡಬೇಕಿದೆ. ತುಂಬ ಚೆಂದಾಗಿ ಆಗ್ತದೆ. ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡಿದ್ದೀರಾ? ಇಲ್ಲ, ಮಾಡಲಿಲ್ಲ, ಫಸ್ಟ್ ಟೈಮ್ ಟ್ರೈ ಮಾಡೋದು. ಶಾಸಕರಿಗೆ ಒಂದು ಪ್ರಯತ್ನಕ್ಕೆ ಶಾಸಕರಿಗೆ ಧನ್ಯವಾದ ಇದು ಮಾಡಿದ್ದಕ್ಕೆ. ಹೀಗೆ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಏನಾಗ್ಬೋದು ಟ್ರೈ? ಅದೇ ನಮಗೆ ಕೆಲಸ ಗೊತ್ತುಂಟು, ಅಂದರೆ ಅಲ್ಲಿ ಹೋಗುವ ನಾನು ನರ್ವಸ್ ಆಗ್ತದೆ. ಈ ಥರ ಮಾಡಿದರೆ ನಮಗೆ ಒಂದು ಅನುಕೂಲ ಆಗ್ತದೆ ಅಂತ ಅನುಭವ ಅನುಭವ ಆಗ್ತದೆ. ನಿಮ್ಮ ಹೆಸರು? ಗಿರೀಶ್.